ಆಂಟಿಲಿಯಾ 27 ಅಂತಸ್ತಿನ ಐಷಾರಾಮಿ ಬಂಗ್ಲೆ. ಆದರೆ ಅಂಬಾನಿ ಕುಟುಂಬವು ಅದರ 27ನೇ ಮಹಡಿಯಲ್ಲಿ ವಾಸಿಸುತ್ತದೆ. ಅದರ ಹಿಂದೆ ನಿಜಕ್ಕೂ ಒಂದು ಆಶ್ಚರ್ಯಕರ ಒಂದು ಕಾರಣವಿದೆ. ಸ್ವತಃ ಮುಖೇಶ್ ಅಂಬಾನಿ ಪತ್ನಿ ನೀತಾ ಅಂಬಾನಿ ಸಂದರ್ಶನವೊಂದರಲ್ಲಿ ಈ ರಹಸ್ಯವನ್ನ ಬಹಿರಂಗಪಡಿಸಿದ್ದಾರೆ. ಈ ಗುಟ್ಟನ್ನ ಎಲ್ಲರ ಮುಂದೆ ಹೇಳಿದ್ದಾರೆ. ಹಾಗಾದ್ರೆ ಆ ಗುಟ್ಟು ಯಾವುದು? ಈ ವಿಶ್ವದ 2ನೇ ಅತಿ ದುಬಾರಿ ಮನೆಯ ರಹಸ್ಯಗಳೇನು? ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮುಂಬೈನ ಆಲ್ಟಾಮೌಂಟ್ ರಸ್ತೆಯಲ್ಲಿರುವ ಆಂಟಿಲಿಯಾ 27 ಅಂತಸ್ತಿನ ಐಷಾರಾಮಿ ಮನೆಯಲ್ಲಿ ಮುಖೇಶ್ ಅಂಬಾನಿ, ಅವರ ತಾಯಿ ಕೋಕಿಲಾಬೇನ್, ಪತ್ನಿ ನೀತಾ, ಇಬ್ಬರು ಪುತ್ರರಾದಂತಹ ಆಕಾಶ್, ಅನಂತ್, ಸೊಸೆ ಶ್ಲೋಕ ಮತ್ತು ಮೊಮ್ಮಗ ಪೃಥ್ವಿ ಅಂಬಾನಿಯವರೊಂದಿಗೆ ವಾಸಿಸುತ್ತಾರೆ. ಮುಖೇಶ್ ಮತ್ತು ನೀತಾ ಅಂಬಾನಿಯವರ ಮನೆ ಆಂಟಿಲಿಯಾ ಭಾರತದ ಪ್ರಸಿದ್ಧ ಮತ್ತು ಅತಿ ದುಬಾರಿ ಮನೆಯಲ್ಲಿ ಒಂದಾಗಿದೆ. ಇದು ವಿಶ್ವದ 2ನೇ ಅತ್ಯಂತ ದುಬಾರಿ ಮನೆಯಾಗಿದೆ. ಇಂಗ್ಲೆಂಡ್ನಲ್ಲಿರುವ ಬಕಿಂಗ್ಹ್ಯಾಮ್ ಅರಮನೆ ನಂತರ ಇದು 2ನೇ ಅತ್ಯಂತ ಬೆಲೆ ಬಾಳುವ ಮನೆಯಾಗಿದೆ. ಮುಂಬೈನ ಆಲ್ಟ್ಮೌಂಟ್ ರಸ್ತೆಯಲ್ಲಿರುವ ಆಂಟಿಲಿಯಾ 4532 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಬಿಸಿನೆಸ್ ಇನ್ಸೈಡರ್ ವರದಿಯ ಪ್ರಕಾರ ನೀತಾ ಅಂಬಾನಿ ಎಲ್ಲ ಕೊಠಡಿಯಲ್ಲಿಯೂ ಸಾಕಷ್ಟು ಸೂರ್ಯನ ಬೆಳಕು ಧಾರಾಳವಾಗಿ ಬೀಳಬೇಕೆಂದು ಆಶಿಸಿದ್ದರು. ಅಂಬಾನಿ ಕುಟುಂಬ ನ್ಯೂಮರಾಲಜಿಯಲ್ಲಿ ತುಂಬಾ ನಂಬಿಕೆ ಇದೆ. ಅದರಲ್ಲೂ ಅವರಿಗೆ ಸಂಖ್ಯೆ 9 ತುಂಬಾ ಲಕ್ಕಿಯಾಗಿದೆ. 2ನ್ನ 7ರ ಜೊತೆ ಸೇರಿಸಿದಾಗ ಅದು 9 ಆಗುತ್ತದೆ. 9 ಅವರಿಗೆ ಲಕ್ಕಿಯಾದಂತಹ ನಂಬರ್ ಆಗಿದೆ. ಇದೇ ಕಾರಣ ಅವರು 27ನೇ ಮಹಡಿಯಲ್ಲಿ ಉಳಿಯಲು ನಿರ್ಧಾರ ಮಾಡಿದ್ದಾರೆ. ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಈ ಮಹಡಿಗೆ ಹೋಗಲು ಅನುಮತಿ ಇದೆ. ಈ ಮಹಡಿಗೆ ಹೋಗಲು ನೀವು 5 ರಿಂದ 6 ಸೆಕ್ಯೂರಿಟಿ ಚೆಕ್ಗಳ ಮೂಲಕ ಪಾಸ್ ಆಗಬೇಕಾಗುತ್ತದೆ. ಇದು ಒಬ್ಬ ಅಮೆರಿಕದ ಪ್ರೆಸಿಡೆಂಟ್ ಹಾಗೂ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಅನ್ನು ಭೇಟಿ ಮಾಡಬೇಕೆಂದ್ರೆ ನೀವು ಎಷ್ಟು ಸೆಕ್ಯೂರಿಟಿಗಳನ್ನ ಪಾಸ್ ಮಾಡುತ್ತೀರೋ ಅದಕ್ಕಿಂತ ಹೆಚ್ಚು ಸೆಕ್ಯೂರಿಟಿಗಳನ್ನ ನೀವು ಇಲ್ಲಿ ಪಾಸ್ ಮಾಡಬೇಕಾಗುತ್ತದೆ. ಬಿಸಿನೆಸ್ ಇನ್ಸೈಡರ್ ವರದಿಯ ಪ್ರಕಾರ ಇದೆಲ್ಲ ಇತ್ತೀಚೆಗೆ ಬಹಿರಂಗಗೊಂಡಿದೆ. ಫೋರ್ಬ್ಸ್ ಪತ್ರಿಕೆಯ ಪ್ರಕಾರ ಅಂಬಾನಿ ಕುಟುಂಬದ ನಿವಾಸ ವೆಚ್ಚವು ಸುಮಾರು 1 ರಿಂದ 2 ಬಿಲಿಯನ್ US$ ಆಗಿದೆ. ಇದರ ಬೆಲೆ ಈಗ 12,000 ಕೋಟಿ ಎಂದು ಹೇಳಲಾಗುತ್ತಿದೆ. ಆಂಟಿಲಿಯಾ ತೆರೆದ ಆಕಾಶ ಮತ್ತು ಅರೇಬಿಯನ್ ಸಮುದ್ರದ ಅತ್ಯಂತ ಸುಂದರವಾದ ನೋಟವನ್ನ ಹೊಂದಿದೆ. ಈ ಒಂದು ಅದ್ಭುತ ಕಟ್ಟಡಕ್ಕೆ ಪೋರ್ಚುಗಲ್ ಮತ್ತು ಸ್ಪೇನ್ ಬಳಿಯ ಅಂಟಾರ್ಟಿಕ್ ಸಾಗರದಲ್ಲಿರುವ ಪೌರಾಣಿಕ ದ್ವೀಪ ಆಂಟಿಲಿಯಾ ಎಂದು ಹೆಸರನ್ನ ಇಡಲಾಗಿದೆ. ಈ ಆಂಟಿಲಿಯಾನ್ನ ವಿನ್ಯಾಸಗೊಳಿಸಲು ಮತ್ತು ನಿರ್ಮಿಸಲು 2 ವಿಶ್ವ ಪ್ರಸಿದ್ಧ US ಮೂಲದ ಕಂಪನಿಗಳನ್ನ ಅಂಬಾನಿ ನೇಮಿಸಿದ್ದರು. 27 ಅಂತಸ್ತಿನ ಆಸ್ತಿಯನ್ನು ಪ್ರತಿಷ್ಠಿತ ಚಿಕಾಗೋ ಮೂಲದ ವಾಸ್ತುಶಿಲ್ಪಿಗಳಾದ ಪರ್ಕಿನ್ಸ್ ಮತ್ತು ವಿಲ್ ವಿನ್ಯಾಸಗೊಳಿಸಿದ್ದಾರೆ ಮತ್ತು ಇದನ್ನ ಆಸ್ಟ್ರೇಲಿಯಾ ಮೂಲದ ಲೈಟ್ ಅಂಡ್ ಹೋಲ್ಡಿಂಗ್ಸ್ ಎಂಬ ನಿರ್ಮಾಣ ಕಂಪನಿ ಈ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದೆ. ಆಂಟಿಲಿಯಾ ದಕ್ಷಿಣ ಮುಂಬೈನ ಹೃದಯ ಭಾಗದಲ್ಲಿದೆ. ಆಂಟಿಲಿಯಾ ಮನೆಯನ್ನ ನೋಡಿಕೊಳ್ಳಲು ಸುಮಾರು 700 ರಿಂದ 800 ಸದಸ್ಯರ ಸಿಬ್ಬಂದಿಯನ್ನ ಹೊಂದಿದೆ. ಇದು 3 ಹೆಲಿಪ್ಯಾಡ್ಗಳನ್ನ ಮತ್ತು ವಿದೇಶದಲ್ಲಿ ಮುಂಬೈ ಮತ್ತು ಅರೇಬಿಯನ್ ಸಮುದ್ರದ ಸ್ಕೈಲೈನ್ ಅನ್ನು ಕೂಡ ಹೊಂದಿದೆ. ಆಂಟಿಲಿಯನ್ನು ನಿರ್ಮಿಸಲು ಸುಮಾರು 2 ವರ್ಷಗಳ ತೆಗೆದುಕೊಂಡಿದ್ದರು. ಇದರ ನಿರ್ಮಾಣವು 2008ರಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಇದು 2010ರಲ್ಲಿ ಪೂರ್ಣಗೊಂಡು 2011ರಲ್ಲಿ ಇದರ ಗೃಹ ಪೂಜೆ ಕೂಡ ನಡೆದಿತ್ತು. ಈ ಮನೆಯು ಪ್ರತ್ಯೇಕ ಮನರಂಜನಾ ಸ್ಥಳ, ಭವ್ಯ ಪ್ರವೇಶ, ವಿಶಾಲವಾದ ಕೋಣೆಗಳು, 6 ಅಂತಸ್ತಿನ ಕಾರ್ ಪಾರ್ಕಿಂಗ್ ಮತ್ತು ಇನ್ನೂ ಹಲವಾರು ವ್ಯವಸ್ಥೆಯನ್ನ ಹೊಂದಿದೆ. ಇದು ಯೋಗ ಕೇಂದ್ರ, ನೃತ್ಯ ಸ್ಟುಡಿಯೋ, ಆರೋಗ್ಯ ಸ್ಪಾ ಮತ್ತು ಈಜುಕೊಳವನ್ನು ಸಹ ಹೊಂದಿದೆ. ಎಲ್ಲಾ ಸಿಬ್ಬಂದಿಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ಸಂಬಳವನ್ನ ನೀಡಲಾಗುತ್ತಿದೆ ಎಂದು ನೀತಾ ಅಂಬಾನಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ವರದಿಯ ಪ್ರಕಾರ ಇಲ್ಲಿ ಕೆಲಸ ಮಾಡುವವರ ಸಂಬಳ ತಿಂಗಳಿಗೆ 5 ಲಕ್ಷಕ್ಕಿಂತ ಹೆಚ್ಚು ಇದೆ ಎಂದು ನಂಬಲಾಗಿದೆ. ಇದಲ್ಲದೆ ಆಂಟಿಲಿಯಾದ 6ನೇ ಮಹಡಿಯಲ್ಲಿ ಗ್ಯಾರೇಜ್ ಇದ್ದು ಇದರಲ್ಲಿ ಸುಮಾರು 168 ಕಾರುಗಳನ್ನ ಏಕಕಾಲದಲ್ಲಿ ನಿಲ್ಲಿಸಬಹುದಾಗಿದೆ. ಈ ಕಾರುಗಳನ್ನು ಸರ್ವಿಸ್ ಮಾಡಲು 7ನೇ ಮಹಡಿಯಲ್ಲಿ ಸರ್ವಿಸ್ ಸ್ಟೇಷನ್ ಕೂಡ ಸ್ಥಾಪಿಸಲಾಗಿದೆ. ಮುಖೇಶ್ ಅಂಬಾನಿ ಮನೆಯಲ್ಲಿ 9 ಲಿಫ್ಟ್ಗಳು ಹೊಂದಿವೆ. ಮುಂಬೈಯಲ್ಲಿ ಆಗಾಗ ಅತಿ ಹೆಚ್ಚು ತಾಪಮಾನ ಇರುವುದರಿಂದ ಬೇಸಿಗೆಯನ್ನು ಕಳೆಯಲು ಆಂಟಿಲಿಯಾದಲ್ಲಿ ಮುಖೇಶ್ ಅಂಬಾನಿ ಹಿಮದಿಂದ
ಗಳಿಂದ ಕೂಡಿದ ಒಂದು ಐಸ್ ರೂಮ್ ಅನ್ನು ಕೂಡ ನಿರ್ಮಿಸಿದ್ದಾರೆ. ಪ್ರತಿ ಮಹಡಿಯು ಏನಾದರೂ ಒಂದು ವಿಚ್ಛಿನ್ನತೆಯನ್ನು ಹೊಂದಿದೆ. ಪ್ರತಿಯೊಂದು ಮಹಡಿಯು ಕರಕುಶಲ ವಿನ್ಯಾಸವನ್ನ ಒಳಗೊಂಡಿದೆ. ವಿಶಿಷ್ಟವಾದ ಥೀಮ್ಗಳೊಂದಿಗೆ ಒಂದೊಂದು ಫ್ಲೋರು ನಿರ್ಮಾಣಗೊಂಡಿದೆ. ಒಳಾಂಗಣದ ಪ್ರಾಥಮಿಕ ಥೀಮ್ ಆದ ಕಮಲ ಮತ್ತು ಸೂರ್ಯ ವಿನ್ಯಾಸ, ಅಮೂಲ್ಯವಾದ ಕಲ್ಲುಗಳು, ಮದರ್ ಆಫ್ ಪರ್ಲ್, ಅಮೃತ ಶಿಲೆ ಮುಂತಾದ ಸೊಗಸಾದ ವಸ್ತುಗಳಿಂದ ನಿರ್ಮಾಣಗೊಂಡಿದೆ. ವಿಶ್ವದಲ್ಲಿ ದೊರೆಯುವಂತಹ ಅತ್ಯಂತ ದುಬಾರಿ ಮಾರ್ಬಲ್ ಗಳನ್ನ, ಟೈಲ್ಸ್ ಗಳನ್ನ ಕೂಡ ಇಲ್ಲಿ ಅಳವಡಿಸಲಾಗಿದೆ. ಆಂಟೆಲಿಯಾ 27 ಮಹಡಿಯನ್ನು ಹೊಂದಿದ್ದರೂ ಅದರ ಎತ್ತರವು ಸುಮಾರು 40 ಮಹಡಿಗಳಷ್ಟಿದೆ. ಅನೇಕ ಮಹಡಿಗಳಿನ ಸೀಲಿಂಗ್ಸ್ ಗಳು ಸುಮಾರು 2 ಪಟ್ಟು ಹೆಚ್ಚಾಗಿದ್ದರಿಂದ ಆಂಟೆಲಿಯಾ ತೋರಿಕೆಗೆ 27 ಅಂತಸ್ತು ಆಗಿದ್ರೂ ಇದು 40 ಮಹಡಿಯಷ್ಟು ಎತ್ತರವಾಗಿದೆ. ಅಂಬಾನಿ ಕುಟುಂಬದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳನ್ನು ಈ ಮನೆಯಲ್ಲಿಯೇ ಆಯೋಜಿಸಲಾಗುತ್ತದೆ. ಅಂಬಾನಿಯವರ ಐಷಾರಾಮಿ ಮನೆ ಆಂಟೆಲಿಯಾ ಒಳಗೆ ಭವ್ಯವಾದ ದೇವಾಲಯ ಕೂಡ ಇದೆ. ಈ ದೇವಾಲಯವನ್ನ ಆಂಟೆಲಿಯಾದ 18ನೇ ಮಹಡಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ದೊಡ್ಡ ಜಾಗವನ್ನ ಕೂಡ ಇದಕ್ಕೆ ಅಳವಡಿಸಲಾಗಿದೆ. ಇಲ್ಲಿ ಅತ್ಯಂತ ದುಬಾರಿಯಾದಂತಹ ಕಲ್ಲುಗಳನ್ನ, ಹವಳಗಳನ್ನ, ಮುತ್ತು ರತ್ನಗಳನ್ನ ಈ ದೇವಾಲಯದಲ್ಲಿ ನೀವು ಕಾಣಬಹುದು. ಈ ದೇವಾಲಯದ ಕಿಮ್ಮತ್ತೆ ಸುಮಾರು ಸಾವಿರಾರು ಕೋಟಿಯಾಗಿದೆ. ಆಂಟೆಲಿಯಾದಲ್ಲಿರುವ ದೇವಾಲಯದ ವಿಗ್ರಹಗಳಿಂದ ಹಿಡಿದು ಬಾಗಿಲುಗಳು ಮತ್ತು ಪ್ರತಿಯೊಂದು ಜಾಗವು ಎಲ್ಲವೂ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿವೆ. ಇದರೊಂದಿಗೆ ದೇವರ ವಿಗ್ರಹಗಳಂತೂ ವಜ್ರಾಭರಣಗಳಿಂದ ಅಲಂಕೃತವಾಗಿವೆ. ವಜ್ರಗಳನ್ನು ಇಷ್ಟಪಡುವ ನೀತಾ ಅಂಬಾನಿ ದೇವಾಲಯವನ್ನ ವಿಶೇಷವಾಗಿ ಅಮೂಲ್ಯ ರತ್ನಗಳಿಂದ ಅಲಂಕರಿಸಿದ್ದಾರೆ. ನೀತಾ ಅಂಬಾನಿಯವರ IPL ತಂಡ ಮುಂಬೈ ಇಂಡಿಯನ್ಸ್ ಟ್ರೋಫಿಯನ್ನು ಗೆದ್ದಾಗ ನೀತಾ ಅಂಬಾನಿ ಅವರು ಅದನ್ನು ಮೊದಲು ತಮ್ಮ ಮನೆಯ ದೇವಾಲಯದಲ್ಲಿ ದೇವರ ಪಾದಕ್ಕೆ ಅರ್ಪಿಸಿದ್ದರು. ಮುಖೇಶ್ ಅಂಬಾನಿ ಅವರಿಗೆ ಸಿನಿಮಾ ಅಂದರೆ ತುಂಬಾ ಇಷ್ಟ. ಮಧ್ಯರಾತ್ರಿ ಕಚೇರಿಯಿಂದ ಬಂದ ನಂತರವೂ ಮುಖೇಶ್ ಯಾವುದಾದ್ರೂ ಒಂದು ಸಿನಿಮಾ ನೋಡಿಯೇ ನಿದ್ದೆ ಮಾಡುತ್ತಾರೆ ಎಂದು ಸಂದರ್ಶನವೊಂದರಲ್ಲಿ ನೀತಾ ಅಂಬಾನಿ ಹೇಳಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಮಹಡಿಯ 8ನೇ ಮಹಡಿಯಲ್ಲಿ 50 ಸೀಟುಗಳ ಹೋಮ್ ಥಿಯೇಟರ್ನ ಕೂಡ ನಿರ್ಮಿಸಿದ್ದಾರೆ. ಆಂಟೆಲಿಯಾದ ವಾಸ್ತುಶಿಲ್ಪದ ವಿನ್ಯಾಸವು ಸೂರ್ಯ ಮತ್ತು ಕಮಲದಿಂದ ಪ್ರೇರಿತವಾಗಿದೆ. ಮನೆಯ ಬಹುಮುಖ್ಯ ವಿಶೇಷ ಎಂದರೆ ಇದು 8 ತೀವ್ರತೆಯ ಭೂಕಂಪವನ್ನು ಸಹ ತಡೆದುಕೊಳ್ಳಬಹುದು. ಇನ್ನು ಆಂಟೆಲಿಯಾದ ಕೆಳಗಿನ ಮೊದಲ 6 ಮಹಡಿಗಳು ಆಂಟೆಲಿಯಾಕ್ಕೆ ಸ್ಥಳಾಂತರವಾಗುವ ಮೊದಲು ಮುಖೇಶ್ ಅಂಬಾನಿ ತಮ್ಮ ಸಹೋದರ ಅನಿಲ್ ಅಂಬಾನಿ ಮತ್ತು ಅವರ ಕುಟುಂಬದೊಂದಿಗೆ ಮುಂಬೈನ ಕಫ್ ಪರೇಡ್ನಲ್ಲಿರುವ 17 ಅಂತಸ್ತಿನ ಕಟ್ಟಡದ ಸಿ ವಿಂಡ್ನಲ್ಲಿ ವಾಸಿಸುತ್ತಿದ್ದರು. 2011ರಲ್ಲಿ ಮುಖೇಶ್ ಅಂಬಾನಿ ತಮ್ಮ ಕುಟುಂಬದೊಂದಿಗೆ ಆಂಟೆಲಿಯಾಕ್ಕೆ ಸ್ಥಳಾಂತರಗೊಂಡಿದ್ದಾರೆ. ಅಂದಿನಿಂದ ಅವರು ಇಲ್ಲಿಯೇ ವಾಸವಾಗಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಒಬ್ಬ ಮನುಷ್ಯನ ಕನಸು ಏನೆಲ್ಲ ಮಾಡಬಹುದು ಎಂದು. ಅದಕ್ಕೆ ಒಳ್ಳೆಯ ಕನಸುಗಳನ್ನ ಕಾಳಿ, ಒಳ್ಳೆಯ ಛಲವನ್ನ ಹೊಂದಿ, ಒಳ್ಳೆಯ ಆಸೆಗಳನ್ನ ಹೊಂದಿ, ದುರಾಸೆಗಳನ್ನ ಹೊಂದಬೇಡಿ. ಆಸೆಗಳು ನಿಮ್ಮ ಕನಸುಗಳು ಒಂದಾದರೆ ಇದಕ್ಕಿಂತ ದೊಡ್ಡ ಮನೆಯನ್ನ ನೀವು ಕೂಡ ಕಟ್ಟಬಹುದು ಹಾಗೂ ಆ ಮನೆಯಲ್ಲಿ ಇರಬಹುದು. ನಿಮಗೂ ಇಂತಹದೇ ಒಂದು ಆಸೆ ಇರಲಿ, ಕನಸು ಇರಲಿ ಹಾಗೂ ಇಂತಹ ಮನೆಯನ್ನ ಕಟ್ಟಲಿ ಅಂತ ನಾವು ಕೂಡ ಆಶಿಸುತ್ತೇವೆ. ಈ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.